ಹಲೋ ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಮ್ಮದು ನೇಟಿವಿಗೆ ಬಂದಿದ್ದೀನಿ. ನನ್ನ ನೇಟಿವ್ ಎಲ್ಲಿಂತ ಗೊತ್ತಾಗಿರ್ಬೇಕಲ್ಲ, ಪುತ್ತೂರು ಸುಳ್ಯ ಪುತ್ತೂರು ಇದೆಯಲ್ಲ, ಅದೇ ನನ್ನ ನೇಟಿವ್ ಬಂದಿದ್ದೀನಿ. ಇಲ್ಲಾಂದರೆ ಇವತ್ತಲ್ಲ 17th ಕೋಲ ಸ್ಟಾರ್ಟ್ ಆಗ್ತದೆ. ಹಾಗೆ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದೀವಿ. ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ವಿಸಿಟ್ ಮಾಡುವ ಅಂತ. ಇಲ್ಲೇ ಕುತ್ತಾರು, ಆಮೇಲೆ ಪೊಳಲಿ, ಆಮೇಲೆ ಎಲ್ಲ ತುಂಬ ಇದೆ. ಆದರೆ ಅದನ್ನೆಲ್ಲ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನಾನು. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಆಗ್ತುಂಟು. ನಾವೆಲ್ಲ ಸ್ನಾನ ಎಲ್ಲ ಮಾಡಿ ಈಗ ರೆಡಿ ಆಯಿತು. ಬೇಗ ಎದ್ದಿದ್ದೀವಿ ನಾವು. ಈಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಸೀದಾ ಹೋಗೋದು ಅಂತ. ಓಕೆ ಬಾಯ್. ಗುಡ್ ಮಾರ್ನಿಂಗ್, ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತಿದು ಬ್ಲಾಗ್ ಸ್ಟಾರ್ಟ್ ಆಯಿತು. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವಾಗ ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಕುತ್ತಾರು, ಪೊಳಲಿ, ಕಟೀಲು, ಆಮೇಲೆ ನಮ್ಮ ಊರಿದು ಪುತ್ತೂರು, ಪಂಚಲಿಂಗೇಶ್ವರ, ಅಲ್ಲೆಲ್ಲ ಹೋಗ್ತೀವಿ. ಹೋದ್ಮೇಲೆ ಎಲ್ಲ ಸಹ ಅಪ್ಡೇಟ್ ಮಾಡ್ತೀನಿ ನಾನು. ಓಕೆ ಬಾಯ್ ಬಾಯ್. ನಾವೀಗ ಫಸ್ಟ್ ಪೊಳಲಿಗೆ ಹೋಗುವ ಅಂತ ಹೋಗ್ತಾ ಇದ್ದೇವೆ ಈಗ. ಯಾಕಂದರೆ ಫಸ್ಟ್ ಟ್ರಿಪ್ಪು ಪೊಳಲಿಂದ ಸ್ಟಾರ್ಟ್ ಮಾಡಬೇಕಂತೆ, ಆಮೇಲೆ ಕಟೀಲಿಗೆ ಹೋಗ್ಬೇಕಂತೆ. ಫಸ್ಟಿಗೆ ಕಟೀಲಿಗೆ ಹೋಗಿ ಪೊಳಲಿಗೆ ಹೋಗಬಾರ್ದಂತೆ. ಹಾಗಾಗಿ ಫಸ್ಟ್ ಪೊಳಲಿಗೆ ಹೋಗುವ ಅಂತೇಳಿ ಈಗ ಆನ್ ದ ವೇ ಹೋಗ್ತಾ ಇದ್ದೇವೆ. ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ಬೋದು ನಾವು ಪೊಳಲಿಗೆ ಅನ್ನಷ್ಟು. ಅಲ್ಲಿದ್ದು ಅಪ್ಡೇಟ್ ಮಾಡ್ತೀನಿ ನಾನು. ನಾವೀಗ ಪೊಳಲಿ ರೀಚ್ ಆದ್ವಿ. ಇದು ನಂದು ಫಸ್ಟ್ ವಿಸಿಟು. ಅಂದರೆ ನಾನು ಇಲ್ಲಿ ತನಕ ಪೊಳಲಿ ದೇವಸ್ಥಾನ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ವಾವ್, ದೇವಸ್ಥಾನ ನೋಡುವಾಗಲೇ ಫುಲ್ ಪಾಸಿಟಿವ್ ವೈಬ್ಸ್ ಬಂದಾಗಾಯಿತು. ತುಂಬ ಚೆನ್ನಾಗಿದೆ. ಯಾರೆಲ್ಲ ಪೊಳಲಿಗೆ ವಿಸಿಟ್ ಮಾಡಬೇಕಂತ ನೆನೆಸ್ಕೊಂಡಿದ್ದೀರಿ, ಲೈಫಲ್ಲಿ ಒನ್ ಟೈಮ್ ಈ ದೇವರನ್ನು ನೋಡಿ. ತುಂಬ ದರ್ಶನ ಎಲ್ಲ ಮುಗೀತು. ಈಗ ನಮ್ಮದು ನೆಕ್ಸ್ಟ್ ಟ್ರಿಪ್ಪು ಎಲ್ಲಿಗಂದರೆ ಕಟೀಲಿಗೆ. ಇದು ನೋಡಿ ಅಂತೆ ಬೆಳ್ಳಿ ರಥ ಇದೆ ಅಲ್ಲಿ ಪೊಳಲಿಯಲ್ಲಿ. ತುಂಬ ಚೆಂದ ಇದೆ ಟೆಂಪಲು. ನಿನ್ನೆ ಅಷ್ಟೇ ಆ್ಯಕ್ಚುಲಿ ಅಲ್ಲಿ ಜಾತ್ರೆ ಎಲ್ಲ ಮುಗೀತಂತೆ. ನಮಗೆ ಜಾತ್ರೆ ಅಂತ ಸಿಕ್ಕಲಿಲ್ಲ, ಹಾಗಾಗಿ ರಶ್ ಎಲ್ಲ ಕಮ್ಮಿ ಇದ್ದಿತ್ತು. ಇಲ್ಲಿದು ಚೆಂಡಾಟ ತುಂಬ ಫೇಮಸ್ ಇರಬೇಕು. ಅಷ್ಟು ಇದರದ್ದು ಇತಿಹಾಸ ಎಲ್ಲ ಗೊತ್ತಿಲ್ಲ, ಆದರೂ ಟೆಂಪಲ್ ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು, ಸಹ ತುಂಬ ಎಂಜಾಯ್ ಮಾಡಿ ಕಸಿನ್ಸ್ ಜೊತೆಗೆ.
ನಾವೀಗ ಕಟೀಲಿಗೆ ಹೊರಟ್ವಿ. ಆನ್ ದಿ ವೇ ಕಟೀಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ತುಂಬ ಹತ್ತಿರ ಆಗ್ತದೆ ಇರಬೇಕು ಕಟೀಲು. ಅಲ್ಲಿದು ದರ್ಶನ ಒಳ್ಳೆಯಾಗಿ ಆದರೆ ಸಾಕಿನ್ನು. ಆನ್ ದಿ ವೇ ಬರ್ತಾ ಇದ್ದೇವೆ. ಕಟೀಲಿಗೆ ಹತ್ತಿರ ಆಯಿತು ನಮ್ಮದು. ನಾವೀಗ ಕಟೀಲು ರೀಚ್ ಆದ್ವಿ. ನಿನ್ನೆ ಎಲ್ಲ ಜಾತ್ರೆ ಇದ್ದಿತ್ತು, ಮತ್ತೇನು ಇರಲಿಲ್ಲ. ಹಾಗಾಗಿ ರಶ್ ಸ್ವಲ್ಪ ಕಮ್ಮಿ ಇದ್ದಿತ್ತು. ಒಳ್ಳೆ ದರ್ಶನ ಸಿಗ್ತಿರಲಿಲ್ಲ. ಚೆನ್ನಾಗಿದೆ ಕಟೀಲು ದೇವಸ್ಥಾನ, ಚೆಂದ ಇದೆ ಅಲ್ಲ, ತುಂಬ ಇಂಪ್ರೂವ್ ಆಗಿದೆ. ಒಂದು 3 ವರ್ಷ ಆಯಿತು ಬಂದಿದೆ. ಅಷ್ಟೆಲ್ಲ ಇರಲಿಲ್ಲ, ಈಗ ತುಂಬ ಚೇಂಜಸ್ ಆಗಿದೆ. ಕಟೀಲಿದೆ ಅಂತ ಇದು ತಗೊಂಡ್ರ ಫೋಟೋ ಇದೇ ಮನೇಲಿ ಅಲ್ಲ, ಅಲ್ಲಿ ಪಿಕ್ಚರ್ ತೆಗ್ದ್ರ ತೆಗ್ದೆ. ಸರಿ ಕೊಚ್ಚಾಳೆ ಜರಿ ಇದೆಯಾ? ಫೇಮಸ್ ಅಂದ್ರೆ ಒಂದು ಸೀರೆ ತಗೊಳ್ಳಿದೆ. ಮಗನೇ ಮಹೇಶ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ ನೋಡಿ. ಸೈಟ್ ಇತ್ತು ನಿಂಚಿಗೆ. ಈಗ ನಾವು ಕುತ್ತಾರು ಕೊರಗಜ್ಜನ ಆದಿಕ್ಷೇತ್ರ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಏನು ಒಂದು ವಿಶೇಷ ಅಂದರೆ ಅಲ್ಲಿ ಏನು ಫೋಟೋಗ್ರಫಿ ಆಮೇಲೆ ವಿಡಿಯೋಗ್ರಫಿ ಎಲ್ಲ ಅಲೌಡ್ ಇಲ್ಲ. ಆ್ಯಕ್ಚುಲಿ ಅಲ್ಲಿ ಹೈವೇ ಅಲ್ಲ, ಸ್ವಲ್ಪ ಒಳಗಡೆ. ಅಲ್ಲಿ ಆ ವೆಹಿಕಲ್ ಏನಾದರೂ ಪಾಸ್ ಆಗಬೇಕಾದ್ರೂ ಹೆಡ್ಲೈಟ್ ಎಲ್ಲ ಆಫ್ ಆಗಿ ಹೋಗಬೇಕು. ಆ ಕಾರಣದಿಂದ ನಾನೇನು ವಿಡಿಯೋ ಫೋಟೋಸು ಏನೂ ತೆಗಿತಾ ಇಲ್ಲ. ಅಜ್ಜನಿಗೆ ಕೋಪ ಬರ್ತದಂತೆ, ಹಾಗಾಗಿ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನೇನು ಹಾಕ್ತಾ ಇಲ್ಲ ಇಲ್ಲಿ. ಕೊರಗಜ್ಜನ ದರ್ಶನ ಎಲ್ಲ ಪಡೆದು ಈಗ ನಾವು ಮಂಗಳೂರಿನ ಮಂಗಲಾದೇವಿ ದೇವಿಯ ದರ್ಶನ ಪಡೆಯಲಿಕ್ಕೆ ಹೋಗ್ತಾ ಇದ್ದೇವೆ. ಆನ್ ದಿ ವೇ ಇದ್ದೇವೆ. ನೋಡಬೇಕಿಲ್ಲ ಅಲ್ಲಿ ಈಗ ದರ್ಶನ ಸಿಗ್ತದಾ ಇಲ್ವಾ ಅಂತ. 1 ಗಂಟೆಗೆ ಕ್ಲೋಸ್ ಇರಬೇಕು, ಸರಿ ನಮ್ಗೆ ಐಡಿಯಾ ಇಲ್ಲ. ನೋಡುವ, ದೇವರ ದಯೆ ಇದ್ದರೆ ಸಿಗ್ತದೆ. ಇದೇ ನೋಡಿ ಮಂಗಳೂರಿನ ಮಂಗಲಾದೇವಿ ಟೆಂಪಲ್. ನಾವು ಕರೆಕ್ಟು 12:30 ಹಾಗೆ ಬಂದ್ವಿ. ಅಂದರೆ ಸ್ಕ್ರೀನ್ ಹಾಕಿದ್ರು 1 ಗಂಟೆಗೆ ಮಹಾಮಂಗಳಾರತಿ ಅಂತ, ಮುಗಿಸ್ಕೊಂಡೇ ಹೋಗುವ ಅಂತೇಳಿ. ಇಷ್ಟು ದೂರ ಬಂದಮೇಲೆ ದೇವರನ್ನು ನೋಡೋದೇ ಹೋದರೆ ಹೇಗೆ, ಹಾಗಾಗಿ ದೇವರ ದರ್ಶನ ಪಡೆದು ಮಹಾಮಂಗಳಾರತಿ ಮುಗಿಸ್ಕೊಂಡು ಇಲ್ಲಿಂದ
ನೆಕ್ಸ್ಟ್ ಎಲ್ಲಿಗೆ ಅಂತ ನೋಡಬೇಕು. ಮಂಗಳಾದೇವಿಯಲ್ಲಿ ದರ್ಶನ ಪಡೆದು ಅಲ್ಲಿಂದ ನಾವು ಲಂಚ್ ಟೈಮ್ ಆಗಿದ್ದಿತ್ತು. 1:30 2 o'clock ಹಾಗೆ ಆಗಿದ್ದಿತ್ತು. ಹಾಗೆ ಎಲ್ಲಿ ಊಟ ಮಾಡೋದು ಅಂತ ಹೋಟೆಲ್ ಸರ್ಚ್ ಮಾಡ್ತಾ ಇದ್ವಿ. ಹೋಟೆಲ್ ಸಿಕ್ಕಿದ್ರೆ ಅಲ್ಲಿ ಊಟ ಮಾಡಿ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಡಿಸೈಡ್ ಮಾಡೋದು. ಮಕ್ಕಳಿಗೆಲ್ಲ ಹಸಿವಾಗಿದೆ ಈಗ. ಹಾಗೆ ಅದರ ಟೈಮು ಆಯ್ತಲ್ಲ, ಎಲ್ಲರೂ ಊಟಕ್ಕೆ ರೆಡಿಯಾಗಿ. दादा पण पिने सब्सक्राइब प्लीज आता रडला जातो ಖುಷಿಗೆ ಐಸ್ ಕ್ರೀಮ್ ಕೊಡು. ತಿಲ್ಲ ಇನ್ನ ಮ್ಯಾಂಗೋ. ಖುಷಿನ ಚಾನ್ಸ್ ಈ ತಿಲ್ಲ ಐತೆ ಮ್ಯಾಂಗೋ. ಪನ್ನ ಏನೈತೆ ತಿಲ್ಲ ಐತೆ ಮ್ಯಾಂಗೋ ತಿಲ್ಲ ಅಂದ ಆರ್ ಬುಲ್ಪನ್ ಮಾತ್ರ ಅಂದೆ ನೀನು ಯಾರಿಗೆ ತೆಲ್ಪರಲ್ಲ ಗೊತ್ತುಂಡ. ಖುಷಿ ಇರ್ದ ಈಗ ಸೈಲೆಂಟ್. ಖುಷಿ ಖುಷಿ ಪಾತೇರಿ ಏ ಖುಷಿ ಮಾತಾಡೆ. ಮಿಲ್ಟಾ ఉంది పేరు గడి గడి అరే ముట్టొచ్చావే ఇరి ఐస్ క్రీమ్ ఖాళీ మనిపి టేస్ట్ ఇజ్జా అది తిల్లే ಇದಕ್ಕೆ ಮ್ಯಾಂಗೋ ಇಷ್ಟ ಪನ್ ಮ್ಯಾಂಗೋ ಬ್ಲೂಬೆರೀಸ್ ಬ್ಲೂಬೆರಿ ಅತ್ತವು ಫೋಟೋಸ್ ಹೋಗ್ರ ಮಲನ್ ಸ್ವಲ್ಪ ಅಂಡ ನಿಂಕಿ ಯಾವಾ బాబు కుస్తీ మంత్ ಬೂರೊಡ್ಚಿನ ಎಲ್ಲಿ ಬರ್ತಿದ್ದೇನೆ ನೀನು ಗೆಸ್ ಮಾಡು ನಾನು ಎಲ್ಲಿ ಬರ್ತಿದ್ದೀನಿ ಅಂತ. ಅದಾ ಓ
ನಿದ್ದಾದ ಬರೆ ಪುರಪ್ಪು ವಾವ್ ಬ್ಯೂಟಿಫುಲ್ ಅಂಡ್ ತೋಜಲೆ ಅಂಚರೆ ಎಂಕ ತೋಜಲೆ ಮೂಲ ಸಾನ್ವಿಕಾ ಸಾನ್ವಿಕಾ ಈಗ ಎಲ್ಲ ದೇವರ ದರ್ಶನ ಮುಗಿಸಿ ನಮ್ಮದು ಕೋಲ ಇದೆ, ಹಾಗಾಗಿ ನಮಗೆ ಚಿನ್ನದ ಹೂ ಮತ್ತು ಬೆಳ್ಳಿ ಹೂ ತಗೊಳ್ಳಿಕ್ಕೆ ಉಂಟು. ಹಾಗೆ ಪುತ್ತೂರಲ್ಲಿ GL ಆಚಾರ್ಯಕ್ಕೆ ವಿಸಿಟ್ ಕೊಡುವ ಅಂತ ಇದ್ದೇವೆ. ಲೈಟ್ ವೇಟ್ ಚೈನ್ ನೋಡಿ ಅಕ್ಕ. ಅಪ್ಪು ಇದೀಗ ನಮ್ಮದು ಲಾಸ್ಟ್ ವಿಸಿಟ್. ಇದು ಆಂಜನೇಯ ಸ್ವಾಮಿ ಲಾಸ್ಟ್ ಟೆಂಪಲ್. ಜೈ ಬಜರಂಗಿ. ನೀವೆಲ್ಲ ಕೂತಿರಿ, ನಾವು ಹೋಗಿ ಬರ್ತೀವಿ. ಬಲೆ ಬಲೆ പോയിരിച്ചി സ്ട്രൈറ്റ് പുഷ് ಅಂಚೆ ತೂಂದ್ ಪೋಲೆ ಜಾರುಂಡು ಕಾರಡ್ ಪೋಪಿನ್
ಇಷ್ಟ ಆಯ್ತು, ಕೈಯಲ್ಲೇ ಒಂದು ಉಂಟು. ಇದು ಲಾಸ್ಟ್ ದೇವಸ್ಥಾನ ಅಂತೇಳಿ ಏನೋ ಅನ್ನೋದೊಂದು. ಅಲ್ಲ ಇನ್ನೊಂದು ಇತ್ತಲ್ಲ ಪಂಚಲಿಂಗೇಶ್ವರ. ಈಗ ಪುನಃ ಪಾಕೆಟ್ ಮಾಡತ್ತಾ ಅಷ್ಟಿಗೆ ಇಂಚ ಬಂದ್ಬಿಡ ಇಂಚ ಇಂಚ ಬತ್ತಂಬಳಿ ಎಂಡ್